ಹಾಯ್ ವೀಕ್ಷಾ ಫ್ರೆಂಡ್ಸ್, ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮಂಡಲ ಕಲೆಯು ಅತ್ಯಂತ ಜನಪ್ರಿಯವಾಗಿದೆ. ಇಂದು ನಾವು ನಿಮಗೆಲ್ಲ ಇಂತಹ ಪ್ರಸಿದ್ಧವಾದ ಮಂಡಲ ಕಲೆಯ ಬಗ್ಗೆ ತಿಳಿಸಿಕೊಡುತ್ತೇವೆ. ಮಂಡಲ ಕಲೆಯು ರೇಖಾಗಣಿತ ಹಾಗೂ ಧಾರ್ಮಿಕ ಸಂಕೇತಗಳು ಮತ್ತು ಅರ್ಥದ ಪದರಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ರಚಿಸುವಂತಹ ಒಂದು ಅದ್ಭುತ ಕಲೆ. ಮಂಡಲ ಎಂಬ ಹೆಸರು ಸಂಸ್ಕೃತದ ಮಂಡಲ್ ಎಂಬ ಪದದಿಂದ ಬಂದಿದೆ, ಅರ್ಥಾತ್ ವೃತ್ತಾಕಾರ ಅಥವಾ ಸರ್ಕ್ಯುಲರ್ ಫಾರ್ಮ್ ಎಂದು ಹೇಳುತ್ತಾರೆ. ಮಂಡಲ ಕಲೆಯು 2 ವೃತ್ತಾಕಾರ ರೂಪಗಳಿಂದ ರಚಿಸಲ್ಪಟ್ಟು ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಮಂಡಲವು ಕೇಂದ್ರ ಬಿಂದುವಿನಿಂದ ಆರಂಭವಾಗಿ ಮಾದರಿ ಚಿಹ್ನೆ ಹಾಗೂ ವಿನ್ಯಾಸಗಳೊಂದಿಗೆ ವೃತ್ತಾಕಾರದಲ್ಲಿ ದೊಡ್ಡದಾಗಿ ಹೊರಹೊಮ್ಮುತ್ತದೆ. ನೀವು ಹೆಚ್ಚಾಗಿ ಬೌದ್ಧ ದೇವಾಲಯಗಳಲ್ಲಿ ಮಂಡಲ ಕಲೆಗಳನ್ನು ನೋಡಿರಬಹುದು. ಧ್ಯಾನಾಭ್ಯಾಸ ಅರ್ಥಾತ್ ಮೆಡಿಟೇಷನ್, ಇದರಲ್ಲಿ ಮಂಡಲ ಕಲೆಯು ಅತ್ಯಂತ ಪ್ರಾಮುಖ್ಯತೆ ಹೊಂದಿದೆ. ಮಂಡಲ ಕಲೆಯು ಒಂದು ಪವಿತ್ರವಾದ ಕಲಾ ಚಿಕಿತ್ಸೆ. ಕ್ಲಿನಿಕಲ್ ಅಧ್ಯಯನಗಳ ಪ್ರಕಾರ ಮಂಡಲ ಕಲೆಯು ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುವುದರಲ್ಲಿ ಉಪಕಾರಿಯಾಗಿದೆ. ಮಂಡಲ ಕಲೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಸಬಹುದು. ಮಂಡಲ ಕಲೆಯನ್ನು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮ್ಮ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸಬಹುದು. ಅದಲ್ಲದೆ ನಿಮ್ಮ ಮನಸ್ಸಿಗೆ ಬರುವ ದುರಾಲೋಚನೆಯನ್ನು ಕಡಿಮೆ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಮಂಡಲ ಕಲೆಯಲ್ಲಿ ಉಪಯೋಗಿಸುವ ಪ್ರತಿಯೊಂದು ಆಕಾರವು ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇಸ್ ಅ ಸರ್ಕಲ್, ಇದನ್ನು ನೀವು ಕೇಳಿರಬಹುದು. ವೃತ್ತಾಕಾರ ವಿನ್ಯಾಸ ಅರ್ಥಾತ್ ಸರ್ಕ್ಯುಲರ್ ಡಿಸೈನ್ಸ್, ಇದು ಜೀವನವು ಎಂದಿಗೂ ಮುಗಿಯುವುದಿಲ್ಲ ಮತ್ತು ಎಲ್ಲವೂ ಸಂಪರ್ಕ ಹೊಂದಿದೆ ಎಂಬ ಕಲ್ಪನೆಯನ್ನು ಸೂಚಿಸುತ್ತದೆ. ಮಂಡಲ ಕಲೆಯಲ್ಲಿ ಉಪಯೋಗಿಸುವ ತ್ರಿಕೋನಗಳು ರೂಪಾಂತರ ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ. ಚೌಕಗಳು ಸ್ಥಿರತೆ ಅರ್ಥಾತ್ ಸ್ಟೆಬಿಲಿಟಿ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಮಂಡಲಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತುಂಬಬಹುದು. ಮಂಡಲದಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ವಿಶೇಷ ಅರ್ಥವಿದೆ. ಕೆಂಪು ಬಣ್ಣ ಸಾಮರ್ಥ್ಯ, ಶಕ್ತಿ ಮತ್ತು ಉತ್ಸಾಹವನ್ನು ಸೂಚಿಸುತ್ತದೆ. ಕಪ್ಪು ಬಣ್ಣ ಡೀಪ್ ಥಿಂಕಿಂಗ್, ರಹಸ್ಯವನ್ನು ಸೂಚಿಸುತ್ತದೆ. ನೀಲಿ ಬಣ್ಣ ಎಮೋಷನ್ಸ್, ಆಂತರಿಕ ಶಾಂತಿ ಮತ್ತು ಧ್ಯಾನವನ್ನು ಸೂಚಿಸುತ್ತದೆ. ಹೀಗೆ ಮಂಡಲದಲ್ಲಿ ಉಪಯೋಗಿಸುವ ಪ್ರತಿಯೊಂದು ಬಣ್ಣಕ್ಕೂ ಅರ್ಥವಿದೆ. ಮಂಡಲಗಳಲ್ಲಿ ಹಲವು ವಿಧವಿದೆ. ಅದರಲ್ಲಿ 3 ಸಾಮಾನ್ಯವಾದದ್ದು ಯಾವುದೆಂದರೆ ಬೋಧನೆ ಅರ್ಥಾತ್ ಟೀಚಿಂಗ್ ಮಂಡಲ, ಗುಣಪಡಿಸುವುದು ಅರ್ಥಾತ್ ಹೀಲಿಂಗ್ ಮಂಡಲ, ಮರಳು ಅರ್ಥಾತ್ ಸ್ಯಾಂಡ್ ಮಂಡಲ. ಇತ್ತೀಚಿನ ದಿನಗಳಲ್ಲಿ ಮಂಡಲ ಕಲೆಯು ಅತ್ಯಂತ ಜನಪ್ರಿಯವಾಗಿದೆ. ಮಂಡಲ ಕಲರಿಂಗ್ ಬುಕ್ಸ್, ಮಂಡಲ ಕುಷನ್ಸ್, ಮಂಡಲ ಪೇಂಟಿಂಗ್ಸ್, ಮಂಡಲ ಗ್ರೀಟಿಂಗ್ಸ್ ಮುಂತಾದವುಗಳನ್ನು ನಾವು ನೋಡಬಹುದು. ಈಗ ನಾವು ಮಂಡಲ ಕಲೆಯನ್ನು ರಚಿಸಲು ಏನೆಲ್ಲ ವಸ್ತುಗಳು ಬೇಕೆಂದು ನೋಡೋಣ. ಮೊದಲಿಗೆ ಮಂಡಲ ಪೆನ್ಸ್, ಇದನ್ನು ಮೈಕ್ರಾನ್ ಪೆನ್ಸ್ ಎಂದು ಹೇಳುತ್ತೇವೆ. ಇದು ನಿಮಗೆ ಸುಲಭವಾಗಿ ಅಮೆಜಾನ್ ಅಥವಾ ಹತ್ತಿರದ ಸ್ಟೇಷನರಿ ಶಾಪ್ ಅಲ್ಲಿ ಸಿಗುತ್ತದೆ. ಮಂಡಲ ಪೆನ್ಸ್ ಇಲ್ಲದಿದ್ದರೆ ನೀವು ಬ್ಲ್ಯಾಕ್ ಇಂಕ್, ಫೈನ್ ಟಿಪ್, ಮಾರ್ಕರ್, CD DVD ಪೆನ್ ಅನ್ನು ಉಪಯೋಗಿಸಬಹುದು. ಇದರೊಂದಿಗೆ ಜಾಮೆಟ್ರಿ ಬಾಕ್ಸ್, ಪೆನ್ಸಿಲ್, ಸ್ಕೇಲ್, ಶಾರ್ಪ್ನರ್, ಇರೇಸರ್ ಮತ್ತು ವೈಟ್ ಶೀಟ್. ಈಗ ನಾವು ಮಂಡಲವನ್ನು ರಚಿಸಲು ಬೇಕಾದ ಬೇಸಿಕ್ ಶೇಪ್ಸ್ ಯಾವುದು ಮತ್ತು ಅದನ್ನು ಹೇಗೆ ರಚಿಸುವುದು ಎಂದು ನೋಡೋಣ.
ನೋಡಿದ್ದೀರಲ್ಲ ವೀಕ್ಷಕರೇ, ಇದು ಮಂಡಲಕ್ಕೆ ಬೇಕಾದ ಬೇಸಿಕ್ ಶೇಪ್ಸ್. ಮಂಡಲವನ್ನು ಯಾರು ಕೂಡ ರಚಿಸಬಹುದು ಹಾಗೂ ನಿಮ್ಮದೇ ಆದ ಕ್ರಿಯೇಟಿವಿಟಿಯನ್ನು ವಿಭಿನ್ನವಾದ ಪ್ಯಾಟರ್ನ್ಸ್ಗಳನ್ನು ರಚಿಸಬಹುದು. ಮಂಡಲದಲ್ಲಿ ಪ್ಯಾಟರ್ನ್ಸ್ ರಿಪೀಟ್ ಮಾಡುವುದು ಅಗತ್ಯ. ಮುಂದಿನ ವಿಡಿಯೋದಲ್ಲಿ ಮಂಡಲವನ್ನು ಹೇಗೆ ಚಿತ್ರೀಕರಿಸುವುದು ಎಂದು ಡೀಟೇಲ್ ಆಗಿ ಹೇಳಿಕೊಡುತ್ತೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ವೀಕ್ಷಾ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.